ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ದಿನಬಳಕೆಯ ಆಹಾರ ಸಾಮಗ್ರಿ, ರಸಗೊಬ್ಬರ ಮತ್ತು ಕೀಟನಾಶಕಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಎಸ್ಡಿಪಿಐ ಬಿಸಿ ರೋಡ್ನ ಕೈಕಂಬದಲ್ಲಿ ಪ್ರತಿಭಟನೆ ನಡೆಸಿತು. ಈ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ, ಒಳ್ಳೆಯ ದಿನಗಳು ಬರಲಿವೆ ಎಂಬ ಭರವಸೆ ಮೂಡಿಸಿ ದೇಶದಲ್ಲಿ ಅಧಿಕಾರವನ್ನ ವಹಿಸಿದ ಬಿಜೆಪಿ ಪಕ್ಷವು ದೇಶದ ಜನತೆಗೆ ಇಂದು ಬೆಲೆ ಏರಿಕೆಯ ಬಹುಮಾನವನ್ನ ನೀಡಿದೆ. ಬಿಜೆಪಿಯನ್ನ ನಂಬಿ ಮತ ಹಾಕಿದವರು ತಮ್ಮ ಸಂಕಷ್ಟಗಳನ್ನು ತೋಡಿಕೊಂಡಾಗ ಕಾಶ್ಮೀರ ಫೈಲ್ ಚಿತ್ರದ ಟಿಕೆಟ್ ನೀಡಿ ನಿಮಗಿಂತ ಹೆಚ್ಚಿನ ಕಷ್ಟಗಳಲ್ಲಿ ಕಾಶ್ಮೀರ ಪಂಡಿತರಿದ್ದಾರೆ ಎಂಬ ಸುಳ್ಳನ್ನ ಹೇಳಿ ಕಷ್ಟಗಳನ್ನು ಸಹಿಸಿಕೊಳ್ಳುವವನ್ನೇ ನಿಜವಾದ ದೇಶಭಕ್ತ ಎಂದು ಕೇಸರಿ ಪಡೆಗಳನ್ನ ಸಮಾಧಾನ ಪಡಿಸಲಾಗ್ತಾ ಇದೆ. ಮನೆಗೆ ಒಂದು ದಿನವೂ ದಿನಸಿ ತರಕಾರಿ ಕೊಂಡು ಹೋಗದ ಮೋದಿ ಭಕ್ತರು ದೇಶಭಕ್ತಿ ಕಡಿಮೆಯಾಗುವುದು ಬೇಡ ಎಂದು ಮನಸ್ಸಿಲ್ಲದಿದ್ದರೂ ಜೈ ಜೈ ಮೋದಿ ಎಂದು ಬೊಬ್ಬಿಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಒಬ್ಬ ಗ್ರಾಹಕ ಲಿಂಬೆಯನ್ನು ಖರೀದಿ ಮಾಡ್ತಾ ಇದ್ದಾನೆ. ಯಾವ ತರದ ಅಚ್ಚೆ ದಿನಗಳು ಇಲ್ಲಿನ ಹುಟ್ಟಿದೆ ಎಂದು ನೀವು ಕಣ್ಣಾರೆ ಕಾಣಬಹುದು. ಈಗಾಗಲೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇವನ್ನು ಉದ್ಘಾಟನೆ ಮಾಡಿದ ನಂತರ ಅಲ್ಲಿ ಅಂಗಡಿ ಹತ್ರ ಹೋಗಿದ್ದಾರೆ. ಒಬ್ಬ ಬೈಕ್ ಚಾಲಕ ಹಣವನ್ನು ಕೊಟ್ಟು ಪೆಟ್ರೋಲ್ ಅನ್ನು ಪಡೆದಂತದ್ದು ನಾವು ಗಮನಿಸ್ತಾ ಇದ್ದೀರಿ. ನಾವು ಕಾಣುತ್ತಿರುವಂತಹ ದೃಶ್ಯ, ಒಬ್ಬ ರೈತ ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಬೆಲೆ अगर आपके GTV स्टूडियो के बाहर कोई पकौड़े बेचता है और शाम को 200 रुपया कमा करके घर जाता है, उस व्यक्ति को आप रोजगार मानोगे कि नहीं मानोगे? मानोगे कि नहीं मानोगे? मानोगे कि नहीं मानोगे? प्रसक्त